ಅಕ್ರಮವಾಗಿ ಲಕ್ಷಾಂತರ ಮೌಲ್ಯದ ನಕಲಿ ಗೊಬ್ಬರ ಸಂಗ್ರಹಿಸಿಟ್ಟಿದ್ದ ಅಡ್ಡಿಯ ಮೇಲೆ ರೈತರೇ ದಾಳಿಗೈದಿರುವ ಘಟನೆ ನಿಂಬಿನಾಡಿನಲ್ಲಿ ನಡೆದಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಗಳಗಿಯ ಹೊರವಲಯದಲ್ಲಿರುವ ಮನೆಯೊಂದರಲ್ಲಿ ಲಕ್ಷಾಂತರ ಮೌಲ್ಯದ ನಕಲಿ ಗೊಬ್ಬರ ಸಂಗ್ರಹಿಸಿಟ್ಟಿದ್ರು. ಖಚಿತ ಮಾಹಿತಿಯನ್ನ ನಿಂಬಿನಾಡಿನ ಕೃಷಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಸೂಕ್ತ ಕ್ರಮಕ್ಕೆ ಮುಂದಾಗಿಲ್ಲ. ಅದಕ್ಕಾಗಿ ಬೇಸತ್ತ ರೈತರೇ ಅಡ್ಡಿಯ ಮೇಲೆ ದಾಳಿಗೈದು ನಕಲಿ ಗೊಬ್ಬರ ರೇಡ್ ಮಾಡಿದ್ದಾರೆ. ಇನ್ನು ಸ್ಥಳದಲ್ಲಿಯೇ ನಿಂತು ಇಂಡಿ ಕೃಷಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೂ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನಕಲಿ ಗೊಬ್ಬರದ ಮಾಹಿತಿ ಕಲೆ ಹಾಕಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ತಾಲೂಕಿನ ಸಮಸ್ತ ರೈತ ಬಾಂಧವರಲ್ಲಿ ಒಂದು ವಿನಂತಿ ನಂದು ಕೇಳಿಕೊಳ್ಳುವುದೇನೆಂದ್ರೆ, ಒಂದು ಇಂಡಿ ತಾಲೂಕಿನಲ್ಲಿ ದೊಡ್ಡದಂದ್ರೆ ಏನು, ರೈತರ ನಂಬಿಕೊಂಡಿರುವಂತ ಒಂದು ಗೊಬ್ಬರ ಜಮೀನಿಗೆ ಎಲ್ಲರೂ ಹಾಕ್ತಾರ. ಇದು ವಿಷ ಅದೋ ಗೊತ್ತಿಲ್ಲ, ಇದ್ರ ಗೊಬ್ಬರ ಅದೋ ಅನ್ನೋದು ಗೊತ್ತಿಲ್ಲ. ನಮ್ಮ ಹಿಂದ್ಗಡೆನೇ ಅದ. ಇದು ಗೌರ್ಮೆಂಟ್ ಆಫೀಸ್ ಗೋಡಾವನು ಅಲ್ಲ. ಒಬ್ಬ ರೈತರ ತೋಟದಾಗ ಇಂಥ 2 ನಂಬರ್ಗಳನ್ನು ಮಾಡ್ತೀರಪ್ಪ ಅಂದ್ರೆ ಇದಕ್ಕೆ ಯಾವ ರಾಜಕಾರಣಿಗಳದೋ ಗೊತ್ತಿಲ್ಲ, ಏನು ಆಫೀಸರ್ದೋ ಗೊತ್ತಿಲ್ಲ. ಇದು ಯಾವನೇ ಇರಲಿ ಅವನ ಮ್ಯಾಗ ಹೆಚ್ಚಿನ ಕ್ರಮ ಈಗಾಗಲೇ ತೋಬೇಕು. ಒಂದೇಳೆ ತೋಳಿಲ್ಲ ಅಂದ್ರ ಪ್ರತಿಭಟನೆ ಆಗ್ತದೆ. ಎಲ್ಲಿ ಅಂಬೇಡ್ಕರ್ ಸರ್ಕಾರ, ಬಸವೇಶ್ವರ ಸರ್ಕಾರದಾಗ ಮಹಾತ್ಮ ಅಂಬೇಡ್ಕರ್ ಫೋಟೋ ಇಟ್ಟು, ಮಹಾತ್ಮ ಗಾಂಧಿ ಫೋಟೋ ಇಟ್ಟು ಶೀಘ್ರದಲ್ಲಿ, ಯಾಕಂದ್ರೆ ಇಂಡಿ ಬಂದ್ ಮಾಡ್ಬೇಕಾತ. ನಾವೇ ನಮ್ಮ ಸ್ವಂತ ಆಸ್ತಿ ಕೇಳಿಲ್ಲ, ಯಾರಿಗೆ ಆ ದೇಣಿಯಾಗದ ಕೇಳಿಲ್ಲ. ಯಾಕಂದ್ರೆ ರೈತರು ಬೆಳಿ ಒಯ್ದು ಬಿತ್ತು ಹಂಗಾಮ ಅದ. DAP ಕೊಡ್ತೇಳಿ ಗೊಬ್ಬರ ಅಂಗಡಿಗೆ ಹೋಗಬೇಕಾಗಿರ್ತದ. ಅವ ಯಾವನೇ ಇಲ್ಲಿ ಅವನ ಲೈಸೆನ್ಸ್ ರದ್ದು ಮಾಡ್ಬೇಕಿದೆ. ಯಾವನ ಅಂಗಡಿಗೆ ಹೋದ ಮೊದಲು ಬೇಕು. ಲಾಲಸಭಾ ಸಬ್ರಪುಳ, V4 ನ್ಯೂಸ್, ವಿಜಯಪುರ.